ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉಡುಪಿ ಹಾಗೂ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಕಾರ್ಕಳದ ವತಿಯಿಂದ 1ನೇ ವಾರ್ಡ್ನ ಬಂಗ್ಲೆಗುಡ್ಡೆ ಕಾರ್ಕಳ ಸಮುದಾಯ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದ ಉದ್ಘಾಟನಾ ಸಮಾರಂಭ ನೆರವೇರಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾರ್ಕಳ ಪುರಸಭಾ ಮುಖ್ಯಾಧಿಕಾರಿ ರೂಪಾ ಟಿ ಶೆಟ್ಟಿ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇದೊಂದು ಒಳ್ಳೆಯ ಕಾರ್ಯಕ್ರಮ. ಸಮುದಾಯ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದ ಸೇವೆ ಬಹಳ ಅಗತ್ಯವಾದುದು. ಸಮುದಾಯದ ಪ್ರತಿಯೊಬ್ಬ ಫಲಾನುಭವಿಗಳು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂದು ಅಲ್ಲಿ ನೆರೆದಿರುವ ಸಾರ್ವಜನಿಕರಿಗೆ ತಮ್ಮ ಉದ್ಘಾಟನಾ ಭಾಷಣದ ಮೂಲಕ ಮನವರಿಕೆ ಮಾಡಿದರು. ನಮ್ಮ ರಾಜ್ಯದಲ್ಲಿ ಆಕ್ಚುಲಿ ನಮ್ಮ ಸಚಿವರ ಒಂದು ಮುಂದಾಳತ್ವದಿಂದ ನಮ್ಮಲ್ಲಿ ಈಗ ಫಸ್ಟ್ ಅದು ಆಗ್ತಾ ಉಂಟು. ಯಾಕಂದ್ರೆ ಫೀಕಲ್ ಸ್ಲಡ್ಜ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ನಮ್ಮ ಡಿಎಂಎ ವತಿಯಿಂದ ಆಗುವುದು ನಮ್ಮ ಕಾರ್ಕಳ ಪುರಸಭೆಯಲ್ಲಿ ಫಸ್ಟ್. ಹಾಗಾಗಿ ಅದೊಂದು ಕಾರ್ಯಕ್ರಮ 12 ಗಂಟೆಗೆ ಶನಿವಾರದಲ್ಲಿ ಉಂಟು. ಸೊ ಎಲ್ಲ ಆಶಾ ಕಾರ್ಯಕರ್ತೆ ಮತ್ತೆ ಅಂಗನವಾಡಿ ಟೀಚರ್ಸ್ ಮತ್ತೆ ಸಿಸ್ಟರ್ಸ್ ಎಲ್ಲರೂ ನಾವೊಂದು ಆ ದಿನ ಒಂದು ಪ್ರೆಸೆಂಟ್ ಇರ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಅದು LED ಸ್ಕ್ರೀನ್ ಹಾಕಿ ಜನರಿಗೆ ಗೊತ್ತಾಗುವ ರೀತಿಯಲ್ಲಿ, ಅಂದ್ರೆ ಫೀಕಲ್ ಸ್ಲಡ್ಜ್ ಅಂದ್ರೆ ಏನು ಅಂತ ನಿಜವಾಗಿ ನಾವು ಹೇಳಿದ್ರೆ ಈ ಮಲಗೆಸರು ಅಂತ ಹೇಳ್ತೇವೆ ಕನ್ನಡದಲ್ಲಿ, ಅದನ್ನು ತಕೊಂಡು ಹೋಗಿ ನಾವು ಅದನ್ನು ಪ್ಯೂರಿಫಿಕೇಶನ್ ಮಾಡಿ ನೀರನ್ನು ಹೇಗೆ ಏನ್ ಮಾಡುದು ಮತ್ತೆ ಆ ಸ್ಲಡ್ಜ್ ಅನ್ನು ನಾವು ಏನ್ ಮಾಡ್ತೇವೆ ಅಂತ ಆ ಕೆಸರನ್ನು ಇದು ಮಾಡಿ ಗೊಬ್ಬರ ಮೆನ್ಯೂರ್ ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ಇದು ಯಾವ ರೀತಿ ಮಾಡಬಹುದಂತ ಹೊಸದು ಒಂದು ಸಿಸ್ಟಮ್. ಸೊ ಅದಕ್ಕೆ ನಿಮ್ಮೆಲ್ಲರಿಗೆ ಗೊತ್ತಾಗ್ಲಿ ಅಂತ ಹೇಳುವ ವಿಷಯಕ್ಕೆ ನಾನು ಲಕ್ಷ್ಮೀ ದೇವಿ ಕರಿಯಾಕಲ್ಲು ಆ ಹಾಲ್ ಅಲ್ಲಿ 12 ಗಂಟೆಗೆ ಎಲ್ಲರನ್ನು ನಾನು ನಿಮ್ಮ ಮುಖ ನೋಡ್ಲಿಕ್ಕೆ ಇಷ್ಟಪಡ್ತೇನೆ. ಅಶ್ಫಾಕ್ ಅಹಮದ್ ಅವರು ಬಂಗ್ಲೆಗುಡ್ಡೆ 1ನೇ ವಾರ್ಡ್ ಪುರಸಭೆ ಕಾರ್ಕಳ ಸಮುದಾಯ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದ ಆರಂಭಕ್ಕೆ ಸಾಕಷ್ಟು ಸಹಕಾರ ನೀಡುವುದಲ್ಲದೆ ಒಂದು ಸೇವೆ ಜನರಿಗೆ ಸತತವಾಗಿ ಮುಟ್ಟಬೇಕು ಎಂದು ಹೇಳಿದರು. ನಮ್ಮ ಹಿರಿಯ ಆರೋಗ್ಯಾಧಿಕಾರಿಗಳು ಕೂಡ ಇದ್ದಾರೆ. ಕೂಡಲೇ ಈ ಪರಿಸರ ಕಾಡಾಗಿ ಬೆಳೆದಿದ್ದಂತ ಪರಿಸರ ಸರಿತು ಅದನ್ನೆಲ್ಲ ಸ್ವಚ್ಛಗೊಳಿಸಿಕೊಟ್ಟಿದ್ದಾರೆ. ಮತ್ತೆ ಎರಡನೇ ವಿಷಯ ಅಂತ ಹೇಳಿದ್ರೆ ಮೇಡಮ್, ನೀವು ಇನ್ನು ಮುಂದಕ್ಕೆ ಪ್ರತಿ ತಿಂಗಳು ನಿಮ್ಮ ಏನು ಸಿಬ್ಬಂದಿ ವರ್ಗದವರು ಇದ್ದಾರೆ ಬೆಳಿಗ್ಗೆ ಪ್ರತಿ ತಿಂಗಳಲ್ಲಿ ಇದು ಆಸ್ಪಾಸಲ್ಲಿ ಇದು ಕಾಡು ಬೆಳೆದಂಗೆ ಬೆಳೆಯುವಂತದ್ದು. ಇದು ನಾಡಾಗೆ ಇರಬೇಕು, ಇದು ಆಸ್ಪತ್ರೆಯಾಗಿ ಇರಬೇಕು ಸ್ವಚ್ಛವಾಗಿ. ಅದನ್ನು ನೋಡ್ಕೊಳ್ಳುವ ಜವಾಬ್ದಾರಿ ನಿಮಗೆ ಆರೋಗ್ಯಾಧಿಕಾರಿಯಾಗಿ. ಸಾರ್ವಜನಿಕರ ಮುಂದೆ ನಾನು ಇವತ್ತು ನಿಮ್ಗೆ ಅದು ಹೇಳಿಬಿಟ್ಟಿದ್ದೇನೆ, ಅದನ್ನ ನೀವು ನಿರ್ವಹಿಸಿಕೊಂಡು ಹೋಗ್ಬೇಕು ಮೇಡಮ್, ಆಯ್ತಾ? ಯಾಕಂದ್ರೆ ಇದು ಸ್ವಚ್ಛವಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು. ಮೇಡಮ್, ನಿಮ್ಮಲ್ಲಿ ಮತ್ತೊಂದು ಮನವಿ ಏನಂತ ಹೇಳಿದ್ರೆ, ನನಗೆ ಒಂದು 10-15 ಇಲ್ಲಿ ನೀವೊಂದು ಶೀಟ್ ಹಾಕೊಡ್ಬೇಕು ಸರ್. ಈಗ ಸಮಸ್ಯೆಗೆ ಬಂದಂತ ಪೇಷಂಟ್ಗಳೇನಿದ್ದಾರೆ, ಇದೆಲ್ಲ ಬೆಡ್ ಎಲ್ಲ ಬರುತ್ತೆ, ಬಂದಾಗ ಇಲ್ಲಿ ಜಾಗ ಸಾಕಾಗುವುದಿಲ್ಲ. ಹಾಗಾಗಿ ಮಳೆಗಾಲ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಒಂದು ನೀವು ಪ್ಲಸ್ ಹಾಕಿ ಕೊಟ್ಟರೆ ಒಂದು 15 ಫೀಟ್ 10 ಫೀಟ್ ಇದ್ದು ಈಗಲೇ ಹೇಳಿದ್ದೀರಾ. ಆದ್ರೆ ಈಗ ನೀವು ಅವ್ರಿಗೆ ಹೇಳ್ಬೇಕು ಗುತ್ತಿಗೆದಾರರಿಗೆ, ಅದು ಹಾಕಿ ಕೆಳಗಡೆ ಅದಕ್ಕೆ ಕಾಂಕ್ರೀಟ್ ಹಾಕಿ ಕೊಡ್ಬೇಕಲ್ಲ. ಚಪ್ಪಲ್ ಬಿಟ್ಟು ಒಳಗಡೆ ಬರುವಾಗ ಅಥವಾ ಇಲ್ಲಿ ರಶ್ ಆದಾಗ ಅಲ್ಲಿ ನಿಲ್ಲಿಗೂ ಕೂಡ ವ್ಯವಸ್ಥೆ ಆಗುವಂತಾಗಬೇಕು. ಹಾಸ್ಪಿಟಲ್ ಅಂದ್ರೆ ಈ ರೀತಿ ವ್ಯವಸ್ಥೆ ಇದೆ. 2 ಬಾಕಿಯಾಗಿದೆ. ಈಗ ತುರ್ತು ನೆಲೆಯಲ್ಲಿ 20ಕ್ಕೆ ಮೀಟಿಂಗ್ ಉಂಟು, ಅದಕ್ಕೆ ಅನುಮೋದನೆ ಕೊಡ್ತೇವೆ ನಾವು. ಏನಿದ್ರು ಕೂಡ ನಿಮ್ಮ ಏನು ಅಧಿಕಾರ ಇದೆ ಅದೆಲ್ಲ ಚಲಾವಣೆ ಮಾಡಿ ತುರ್ತಾಗಿ ಅದನ್ನು ಮಾಡಿಕೊಡ್ಬೇಕು. ಇದೆರಡು ಕೆಲಸ ಆದ್ರೆ ನಾವು ನಿಮಗೆ ಡಾಕ್ಟರ್ ಶಶಾಂಕ್ ಕಾರ್ಕಟೀಲ್, ಪುರಸಭೆಯ ಸದಸ್ಯರಾದ ಅಶ್ಫಾಕ್ ಅಹಮದ್, ಸೀನಿಯರ್ ಶುಶ್ರೂಷಕಿ ಮೇಲ್ವಿಚಾರಕರಾದ ಎಲಿಯಂ ಸಿಸ್ಟರ್, ಹಿರಿಯ ಶುಶ್ರೂಷಕಿಯರಾದ ಶ್ರೀಮತಿ ಪದ್ಮಾ ಸಿಸ್ಟರ್, ಬಂಗ್ಲೆಗುಡ್ಡೆ ಪ್ರಾಥಮಿಕ ಆರೋಗ್ಯಾಧಿಕಾರಿ ಪಿಪಿ ಪಾಪಕ್ಕ ಮತ್ತಿತರರು ಉಪಸ್ಥಿತರಿದ್ದರು. ಈ ಬಂಗ್ಲೆಗುಡ್ಡೆ ಕಾರ್ಕಳಯೇ ಉಪಕೇಂದ್ರಕ್ಕೆ ಆಯೋಜಿಸಿರುತ್ತೇನೆ. ಈ ಉಪಕೇಂದ್ರ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಂದರೆ ಅದರ ಅಂಡರ್ ಬರುದು ಉಪಕೇಂದ್ರ ಅಂತ. ಉಪಕೇಂದ್ರ ಕಾರ್ಕಳಯೇ ಹೆಸರು ಇದರದ್ದು. ಇದು ಆಯುಷ್ಮಾನ್ ಭಾರತ ಅದರ ಅಂಡರ್ ಬರ್ತದೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಆಯೋಜಿಸಿರುತ್ತದೆ.